ಕೊರೋನಾ ಸೋಂಕಿನ ವಿರುದ್ಧ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರುವ ನಗರದ ಆಂಬ್ಯುಲೆನ್ಸ್ ಚಾಲಕರಿಗೆ ಸಹಾಯ ಹಸ್ತ ಹಾಗೂ ಕಿಟ್ಗಳನ್ನು ಮಂಗಳೂರಿನಲ್ಲಿ ವಿತರಣೆ ಮಾಡಲಾಯಿತು. ನಗರದ ಕಂಕನಾಡಿಯಲ್ಲಿ ದಂಬೇಲ್ ಫ್ರೆಂಡ್ಸ್ ರಿಜಿಸ್ಟರ್ ನೇತೃತ್ವದಲ್ಲಿ ಸುಮಾರು 10 ಮಂದಿಗೆ ಪ್ರೋತ್ಸಾಹಧನ ಹಾಗೂ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮಾಜಿ ಕಾರ್ಪೊರೇಟರ್ ಪದ್ಮನಾಭ ಬಿ ಅಮೀನ್ ಅವರು ಚಾಲನೆ ಕೊಟ್ಟರು. ಈ ವೇಳೆ ಮಾತನಾಡಿದ ಅವರು, ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇರುವ ದಂಬೇಲ್ ಫ್ರೆಂಡ್ಸ್ನ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು. ಸರ್ಕಾರ ಈ ಆಂಬ್ಯುಲೆನ್ಸ್ ಆಗಲಿ ಎಲ್ಲ ತೋಡು ದಯವಣ್ಣಗ ಖಾಲಿ ಅಕ್ಲೆ ಮಕ್ಳಿಗೆ ಬಂದು ತೊಗೊಂಡು ಮಕ್ಕಳು ಭಾರಿ ಪ್ರಯತ್ನ ಬರೋದು ಈ ಕೊಡ್ತೋಡು ಕೆಲಸ ಮಾಡ್ದಾಗ ಅಕ್ಲೆಲ್ಲ ನಮ್ಮ ಆಂಬ್ಯುಲೆನ್ಸ್ ಆಗಲಿ ನಮ್ಮ ತೋಡು ಅಂಚನೆ ಪ್ರತಿ ಸಂಘ ಸಂಸ್ಥೆದಾಗ ಮತ್ತು ಮಾತಾ ಉಳ್ಳೇರು ಸಚಿವರನ್ನ ಉಳ್ಳೇರು MLA MP ಪೂರ ಉಳ್ಳೆ ಆಂಡ ಮಕ್ಕಳ ಬಗ್ಗೆ ಒಂದು ಚಿಂತನೆ ಬೋರ್ಡು ಬಂತು ಉಂಟು ಆಂಡ ದಂಬೇಲ್ ಫ್ರೆಂಡ್ಸ್ ಈ ಕಾರ್ಯಕ್ರಮ ಮಾಡ್ತಿದ್ದೆ ಆಗಲೇ ಭಾರಿ ಅಭಿನಂದನೆ ಕೊಡೋದಿಲ್ಲ. ಇನ್ನು ಆಂಬ್ಯುಲೆನ್ಸ್ ಚಾಲಕ ಗಂಗಾಧರ್ ಅವರು ಈ ವೇಳೆ ಮಾತನಾಡಿ, ಆಂಬ್ಯುಲೆನ್ಸ್ ಚಾಲಕರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ಹೀಗಾಗಿ ಸರ್ಕಾರ ಕೂಡ ನಮ್ಮ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ಹೇಳಿದರು. ಚಾಲಕರಿಗೆ ಯಾವ ಥರದ ಸೌಕರ್ಯವೂ ಇಲ್ಲ. ಇಷ್ಟು ನಾವು ಕೊರೋನಾ ಬಾಡಿಕೊಂಡು ಹೋದೆವು, ಕೋವಿಡ್ ಪೇಷಂಟ್ ತಗೊಂಡು ಹೋದೆವು, ಯಾವ ಥರದೊಂದು ಸೇಫ್ಟಿ ಇಲ್ಲ ನಮ್ಮ ಡ್ರೈವರ್ಗಳಿಗೆ, ಯಾವ ಥರದೊಂದು ಸೇಫ್ಟಿಗಳು ಇಲ್ಲ. ಅದರಿಂದ ನಾವು ಹೇಳಿದರೆ ನಮ್ಮ ಡ್ರೈವರ್ಗಳಿಗೆ ಏನಾದರೂ ಸರ್ಕಾರದಿಂದ ಆಗುವಂಥ ಸಹಾಯ ಏನಾದರೂ ಇದ್ದರೆ ಕೊಟ್ಟರೆ ಒಳ್ಳೆಯದು ಅಂತ ನಾವು ಹೇಳ್ತೀವಿ. ಇನ್ನು ಸಂಘದ ಸದಸ್ಯರಾದ ರವಿರಾಜ್ ಅವರು ಮಾತನಾಡಿ, ಆಂಬ್ಯುಲೆನ್ಸ್ ಚಾಲಕರು ಸಮಾಜಮುಖಿ ಸೇವೆಯನ್ನು ಮಾಡ್ತಾ ಇದ್ದು ಅದನ್ನು ಎಲ್ಲರೂ ಕೂಡ ಗೌರವಿಸಬೇಕು, ಆ ಮೂಲಕ ಅವರಿಗೆ ಸಹಾಯ ಹಸ್ತವನ್ನು ಚಾಚಬೇಕು ಅಂತ ಹೇಳಿದರು. ಈಗ ಆಂಬ್ಯುಲೆನ್ಸ್ನವರಿಗೆ ಎಂಥ ಒಂದು ಸಮಸ್ಯೆ ನಾವು ಕಣ್ಣಾರೆ ಕಡೆ ನೋಡ್ತಾ ಇದ್ದೇವೆ. ಅವರ ಹೆಣವನ್ನು ನಮ್ಮ ಒಂದು ಮೃತರಾದ ಒಂದು ಏನು ಜೀವವನ್ನು ಯಾವ ರೀತಿ ಒಂದು ಕೊಂಡೋಗ್ತಾರೆ, ಅವರು ಕೂಡ ನಮ್ಮಾಗಿ ಒಂದು ಜೀವ ಸಂಸಾರ ಒಂದು ಇದ್ದ ಅಂತ ಮನುಷ್ಯರು. ಅವರು ಸಹ ಅವರನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಸಹ ನೋಡಿಕೊಳ್ಳುವುದೆಲ್ಲ ನಮ್ಮ ಒಂದು ಕರ್ತವ್ಯ. ಈ ವೇಳೆ ಸಂಘದ ಅಧ್ಯಕ್ಷ ರವಿರಾಜ್, ಲೋಹಿತ್ ರಾಜ್ ದುಬೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.